ತಮ್ಮ ಲಾಭಕ್ಕೆ ಘನತಕ್ಕೆ ಚ್ಯುತಿ ಬಂದಾಗ ಯಾವ ಕೆಲಸವನ್ನಾದರೂ ಕ್ಷಣಾರ್ಧದಲ್ಲಿ ಮಾಡಿ ಮುಗಿಸುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಜನಸಾಮಾನ್ಯರ ಭವಣೆಗೆ ಸ್ಪಂದಿಸುವುದು ವಿರಳವೇ. ಕೇವಲ 1 ಕಿಲೋಮೀಟರ್ ಅಂತರದ ರಸ್ತೆಯನ್ನು ದುರಸ್ತಿಪಡಿಸಿಕೊಡುವಂತೆ ಆ ಗ್ರಾಮದ ಜನ ಕಳೆದ 40 ವರ್ಷಗಳಿಂದ ಮನವಿ ಮಾಡ್ತಾ ಇದ್ರು. ಯಾವೊಬ್ಬನಿಗೂ ಈ ಊರಿನ ಜನರ ಸಮಸ್ಯೆ ಕಣ್ಣಿಗೆ ಬಿದ್ದಿಲ್ಲ. ಇದೀಗ ಕೊನೆ ಅಸ್ತ್ರವೆಂಬಂತೆ ಚುನಾವಣಾ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ತಿಂಗಳಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟ್ಟತ್ತಾರು ನಿಡ್ಯಾಣ ಸಂಪರ್ಕಿಸುವ ರಸ್ತೆ. ಕಟ್ಟತ್ತಾರಿನಿಂದ ನಿಡ್ಯಾಣಕ್ಕೆ ಕೇವಲ 1 ಕಿಲೋಮೀಟರ್ ದೂರದ ರಸ್ತೆಯನ್ನ ದುರಸ್ತಿಪಡಿಸುವಂತೆ ಕಳೆದ 40 ವರ್ಷಗಳಿಂದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಕೊಟ್ಟು ಈ ಭಾಗದ ಜನ ರೋಸಿ ಹೋಗಿದ್ದಾರೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 150ಕ್ಕೂ ಮಿಕ್ಕಿದ ಮನೆಗಳನ್ನು ಹೊಂದಿರುವಂತಹ ಈ ಭಾಗದ ಜನ ಮಳೆಗಾಲದಲ್ಲಿ ಕೆಸರು, ಬೇಸಗೆಯಲ್ಲಿ ಧೂಳಿನಲ್ಲೇ ಬದುಕನ್ನ ಸಾಗಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕೇವಲ 1 ಮನೆ ಇದ್ದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನು ನಿರ್ಮಿಸಿಕೊಡುವಂತಹ ಸ್ಥಳೀಯ ಪಂಚಾಯತ್ ಈ ಭಾಗದ ಜನರ ಸಮಸ್ಯೆಗೆ ಇದುವರೆಗೂ ಸ್ಪಂದಿಸಿಲ್ಲ ಎನ್ನುವ ಆರೋಪ ಸ್ಥಳೀಯ ನಿವಾಸಿಗಳದ್ದು ಆಗಿದೆ. ಐವತ್ತು ವರ್ಷದಿಂದಲೂ ನಾವು ಇಲ್ಲಿ ವಾಸ ಇದ್ದೀವಿ. ಒಂದು 35-40 ವರ್ಷದಿಂದಲೂ ಇಲ್ಲಿ ವಾಸ ಇದ್ದೀವಿ. ಹಾಗೆ ನಮಗೆ ರೋಡಿನ ಒಂದು ಸಮಸ್ಯೆ. ಸುಮಾರು ವರ್ಷ ನಾವು ಅರ್ಜಿ ಮನವೆಲ್ಲ ಕೊಟ್ಟಿದ್ದೀವಿ. ತಹಸೀಲ್ದಾರಿಗೆ ಕೊಟ್ಟಿದ್ವಿ, AC ಕೊಟ್ಟಿದ್ದೀವಿ, ಮತ್ತು ಪಂಚಾಯತಿ ಕೊಟ್ಟಿದ್ವಿ, MLA ಸಮೇತ ನಾವು ಮನವಿ ಕೊಟ್ಟಿದ್ವಿ. ಆದರೆ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ. ಒಂದೊಂದು ಮನೆ ಕಡೆ ಇರೋ ಕಡೆನೂ ಒಂದು 20 ಲಕ್ಷ 10 ಲಕ್ಷ ಅಂತ ಪಾಸ್ ಮಾಡ್ತಾರೆ. ಇಲ್ಲೊಂದು 150 ಮನೆ ಇದೆ. 150 ಮನೆಗೂ ಯಾವುದೇ ರೀತಿ ಕಾಮಗಾರಿನೂ ಮಾಡಿಲ್ಲ. ಬೀದಿ ಲೈಟರ್ ವಿಷಯನೂ ನಾವು ಹೇಳಿ ಸಾಕಾಗಿ ಇನ್ನೂವರೆಗೂ ಬೀದಿ ಲೈಟರ್ ಸಮೇತ ನಮಗೆ ಬಂದಿಲ್ಲ. ಎಲ್ಲ ಏರಿಯಾದಲ್ಲೂ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾದಾಗೆ ಇಂದುವರೆಗೂ ನಮ್ಮ MLA 5 ವರ್ಷ ಅವಧಿಗಳಿತ ಬಂದ್ರು ನಮ್ಗೆ 1 ರೂಪಾಯಿ ಅನುದಾನನೂ ಇಲ್ಲಿ ಇಟ್ಟಿಲ್ಲ. 1 ಕಿಲೋಮೀಟರ್ ಅದು. ಇಲ್ಲಿ ಶಾಲಾ ಮಕ್ಕಳಿಗೆಲ್ಲ ಹೋಗ್ಲಿಕ್ಕೆ ಭಯಂಕರ ಸಮಸ್ಯೆ. ಅಂದ್ರೆ ಇಲ್ಲಿ ನೀರು ಒಂದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ. ಎಲ್ಲ ರೋಡಲ್ಲೇ ನೀರು ಬರೋದು. ಒಂದು ವೆಹಿಕಲ್ ಹೋಗ್ಬೇಕಾದ್ರೆ ಮಕ್ಕಳ ಮೇಲೆನೆ ಕೆಸರು ನೀರೆಲ್ಲ ಹಾರಿ ಸುಮಾರು ಮಕ್ಕಳು ಮನೆಗೆ ಬಂದು ಮತ್ತೆ ಫ್ರೆಶ್ ಆಗಿ ಹೋಗಿರೋ ದಿವಸನೂ ಇದೆ. ಇಲ್ಲಿ ಬೇಸಿಗೆಯಲ್ಲಿ ಫುಲ್ಲು ಧೂಳು ಹೇಳುತ್ತೆ. ಒಂದು ಚೂರು ನೋಡಿ, ನೀವು ಬೇಕಾದ್ರೆ ನೋಡ್ಬೋದಲ್ಲ, ಫುಲ್ಲು ಧೂಳು ಅಂದ್ರೆ ಫುಲ್ಲು ಧೂಳು. ಪ್ರತಿ ಸಲವೂ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರ ಕಚೇರಿ ಸೇರಿದಂತೆ ಎಲ್ಲಾ ಕಡೆಗೂ ಮನವಿಯನ್ನ ಸಲ್ಲಿಸಿರುವಂತಹ ಸ್ಥಳೀಯರಿಗೆ ಶೂನ್ಯ ಫಲಿತಾಂಶ ದೊರೆತಿದೆ. ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯದಿಂದ ಬೇಸತ್ತ ಈ ಗ್ರಾಮದ ಜನ ಇದೀಗ ಎಲ್ಲಾ ಚುನಾವಣೆಗಳನ್ನ ಬಹಿಷ್ಕರಿಸಲು ನಿರ್ಧಾರವನ್ನ ಮಾಡಿದ್ದಾರೆ. ಕೇವಲ 1 ಕಿಲೋಮೀಟರ್ ರಸ್ತೆಯ ದುರಸ್ತಿಯ ಬಗ್ಗೆ ಬೇಡಿಕೆ ಇಟ್ಟ ಗ್ರಾಮಸ್ಥರ ಬೇಡಿಕೆ ಕಡೆಗಣಿಸಲು ಕಾರಣವೇನು ಅನ್ನೋದು ಯಾರಿಗೂ ತಿಳಿದಿಲ್ಲ. 30-40 ವರ್ಷದಿಂದ ಅವ್ರು ಮಾಡಿಕೊಡ್ತಾನೆ ಮಾತ್ರ ಹೇಳುವುದಾದ್ರೆ ಭರವಸೆ ಮಾತ್ರ ಕೊಡ್ತಾರೆ, ಮಾಡಿಕೊಡುವುದಿಲ್ಲ. ಅದೇ ಸಮಸ್ಯೆ ನಮ್ಗೆ. ಈ ವರ್ಷ ನಾವು ಚುನಾವಣೆ ಬಸ್ಕರ ಮಾಡಿದ್ದೇವೆ. ಅದಕ್ಕೋಸ್ಕರ ಮನೆ ಕೊಟ್ಟು ಆಗಿದೆ, ಶಾಸಕರಿಗೆ ಕೊಟ್ಟಿದ್ದೇವೆ, ಜಿಲ್ಲಾ ಪಂಚಾಯತಿ ಅವರಿಗೆಲ್ಲ ಕೊಟ್ಟಿದ್ದೇವೆ. ನಾವು ಬಂದೊಂದು 10-20 ವರ್ಷ ಆಯ್ತು. ಇಲ್ಲಿ ಇದೇನುಂಟು ರೋಡ್. ರೆಡಿ ಮಾಡಿಕೊಡ್ಬೇಕು ಎಲ್ಲರ ಹತ್ರ ಹೇಳ್ತಾ ಇದ್ದೀವಿ. ಈಗ ನಮ್ಮ ಈ ಪಂಚಾಯತಲ್ಲಿ ಚಿಕ್ಕ 1-2 ಮನೆಗೂ ರೋಡ್ ಆಗಿದೆ. ಇಲ್ಲಿ ಒಂದೊಂದು 100-150 ಮನೆ ಇದೆ. ನಮಗೆ ಯಾವುದೇ ಒಂದು ಈಗ ಒಂದು ಬ್ಯಾನರ್ ಹಾಕಿದ್ವಿ ಎಲ್ಲ ಸೇರಿ. ಯಾವುದೇ ಒಂದು ನಮಗೆ ಇದುವರೆಗೆ ಯಾವುದೇ ಒಂದು ಸ್ಪಂದನೆ ಯಾರ್ದು ಬಂದಿಲ್ಲ. ಬರ್ಬೋದು ಅಂತ ಹೇಳಿ ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ವಿ. ಈ ನಿಮ್ಮ TV ಮುಖಾಂತರ ಅದನ್ನೊಂದು ಅಧಿಕಾರಿಗಳಿಂದ ಅದನ್ನು ವ್ಯವಸ್ಥೆ ಮಾಡಿ ಒಂದು ಬೇಡಿಕೆಗೆ ಒಂದು 10-15 ವರ್ಷ ಇದೇ ಬೇಡಿಕೆಯಲ್ಲಿ ಇದ್ದೀವಿ. ಅದೇ ಮತ್ತೆ ಯಾವ್ದೋ ಒಂದು ನಮ್ಮ ಈ ನ್ಯೂಸ್ನಲ್ಲಿ ಆದ್ರೂ ಬಂದು ನಮಗೆ ಅದೊಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೆದಿತ್ತು. ದಿನಕ್ಕೆ 1 ಮೀಟರ್ ಡಾಮರೀಕರಣ ಮಾಡಿದ್ದರೂ 3-4 ವರ್ಷಗಳಲ್ಲಿ ಮುಗಿದು ಹೋಗ್ತಾ ಇದ್ದ ಕಾಮಗಾರಿಗೆ ಇಷ್ಟೊಂದು ಮೀನಮೇಷ ಎಣಿಸಲು ಕಾರಣವೇನು ಅನ್ನುವುದನ್ನ ಸಂಬಂಧಪಟ್ಟವರೇ ತಿಳಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.